ಬಕ್ರೀದ್ ಹಬ್ಬದಂದು ಉಳ್ಳಾಳದ ಕೇಂದ್ರ ಮಸೀದಿ ಸೇರಿದಂತೆ ದರ್ಗಾ ಆಧೀನದ ಎಲ್ಲಾ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ ಎಂದು ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿ ಅಧ್ಯಕ್ಷ ಅಬ್ದುಲ್ ರಶೀದ್ ಹೇಳಿದರು. ಅವರು ಉಳ್ಳಾಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ಜೂನ್ 8ರಂದು ಧಾರ್ಮಿಕ ಕ್ಷೇತ್ರಗಳಿಗೆ ಜನರ ಪ್ರವೇಶಕ್ಕೆ ಅವಕಾಶ ಕೊಟ್ಟಿದೆ. ಆದರೆ ಸಮುದಾಯ ಸ್ವಯಂ ಆಗಿ ಜಾಗೃತಿ ಕಾಪಾಡಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿಲ್ಲ. ಇದೀಗ ಬಕ್ರೀದ್ ಹಬ್ಬದಂದು ಕೇಂದ್ರ ಮಸೀದಿಯಲ್ಲಿ ಬೆಳಿಗ್ಗೆ 8:30ಕ್ಕೆ ವಿಶೇಷ ಪ್ರಾರ್ಥನೆ ನಡೆಯಲಿದೆ ಎಂದು ಅವರು ಹೇಳಿದರು. ಈ ಒಂದು ಪವಿತ್ರವಾದ ಬಕ್ರೀದ್ ಹಬ್ಬದಂದು ನಾವು ನಮ್ಮ ಎಲ್ಲ ಮಸೀದಿಗಳನ್ನ ತೆರೆದು ಸಾಮೂಹಿಕ ನಮಾಜ್ ಸರ್ಕಾರದ ಏನು ನಿಬಂಧನೆಗಳಿದೆ ಅದಕ್ಕೆ ಅನುಸರಿಸಿಕೊಂಡು ಪ್ರಾರಂಭ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಒಂದು ನಮಾಜನ್ನು ನಮ್ಮ ಕೇಂದ್ರ ಜುಮಾ ಮಸೀದಿಯಲ್ಲಿ 8:30 ಗಂಟೆಗೆ ನಾವು ಸಮಯ ನಿಗದಿಗೊಳಿಸಿದ್ದೇವೆ.